ಬಾಲ್ತಿಲೆಬೀಡು ಶ್ರೀ ಉಳ್ಳಾಲ್ತಿ ಮತ್ತು ಅಜ್ಜಾರ ದೈವಗಳ ಭಂಡಾರದ ವಿವಾದದ ಬಗ್ಗೆ ಅಲ್ಲಿನ ವ್ಯವಸ್ಥಾಪನಾ ಮಂಡಳಿಯವರು ಮಾಧ್ಯಮದ ಮೂಲಕ ನನ್ನ ಬಗ್ಗೆ ಮಾಡಿದ ಆಪಾದನೆಗಳು ಮತ್ತು ಸುಳ್ಳು ಆರೋಪಗಳು ಖಂಡನೀಯ. ಸತ್ಯಾಂಶ ಜನತೆಗೆ ತಿಳಿಯಬೇಕು ಎಂದು ನಟ ಹಾಗೂ ನಿರ್ಮಾಪಕರಾದ ತಮ್ಮಣ್ಣ ಶೆಟ್ಟಿ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಸೂರ್ಯನಾರಾಯಣ ಭಟ್ರು ತಮ್ಮಣ್ಣ ಶೆಟ್ಟಿಯವರು ಮಡ್ಕ ದಂಧೆ, ಶರಾಬು ವ್ಯಾಪಾರ, ದರ್ಶನ, ಬಡ್ಡಿ ವ್ಯವಹಾರ ಮಾಡಿಕೊಂಡಿದ್ದು ಇದರಿಂದ ಜನರಿಗೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದು ಸುಮಾರು 35 ವರ್ಷದ ಹಿಂದಿನ ಕತೆ. ಈಗ ನಾನು ಭೂ ವ್ಯವಹಾರ ಮತ್ತು ಚಿತ್ರೋದ್ಯಮ ಉದ್ಯಮವನ್ನ ಮಾಡಿಕೊಂಡಿದ್ದೇನೆ. ಬಾಲ್ತಿಲೆಬೀಡು ಶ್ರೀ ಉಳ್ಳಾಲ್ತಿ ದೇವಸ್ಥಾನದ ಬಾಲಲಾಯ ಪ್ರತಿಷ್ಠೆಯ ಕಟ್ಟಡವನ್ನ ಶೆಟ್ಟಿ ಎಂಬ ಹಗುರ ಭಾಷೆಯಿಂದ ಮಾತನಾಡಿದ್ದು ನನಗೆ ಅತೀವ ನೋವು ತಂದಿದೆ ಎಂದು ಹೇಳಿದರು. ನನ್ನನ್ನು ಕಾಪಾಡಿದ ವಾಲ್ಟರ್ ನೊರೊನ್ನ ಅಂತ ಒಬ್ಬ ವ್ಯಕ್ತಿಯನ್ನು ಈ ಸಮಯದಲ್ಲಿ ನಾನು ಸ್ಮರಿಸುತ್ತೇನೆ. ಅವರು ನನಗೆ ಆರ್ಥಿಕವಾಗಿ ಬೆನ್ನೆಲುಬಾಗಿ ಇವತ್ತು ನಾನು ಒಂದು ಸುಸೂತ್ರವಾದಂತಹ ಒಂದು ವ್ಯವಹಾರಿಕ ಜೀವನವನ್ನು ಮಾಡಿದೆ. ನಂತರದ ದಿನಗಳಲ್ಲಿ ಶಂಭು ಗುಡಚಾಮುಂಡಿ ದೇವಸ್ಥಾನದ ಸಂಪೂರ್ಣ 16-20 ವರ್ಷಗಳ ಹಿಂದೆ ಸಂಪೂರ್ಣ ಅದರ ಜವಾಬ್ದಾರಿಯನ್ನು ನಾನು ಒಪ್ಪಿಕೊಂಡಿದ್ದೇನೆ. ಅದರ ನಂತರ ಅದಕ್ಕೆ ಬೇಕಾಗುವಂತಹ ದೈವದ ಅರ್ಪಣೆಯಂತೆ ಆ ದೇವಸ್ಥಾನಕ್ಕೆ ಸುಲ್ಲಮಲೆ ಮಠಕ್ಕೂ ಸಂಬಂಧ ಇರುವುದರಿಂದ ಅದರಿಂದಲೇ ಬೇಕಾಗುವಂತಹ ಮರಮಟ್ಟುಗಳನ್ನು ಹಾಕಬೇಕು ಅಂತ ಬಂತು. ಅದೃಷ್ಟಿಯಲ್ಲಿ ನಾವು ಅರಣ್ಯಾಧಿಕಾರಿಗಳನ್ನು ಭೇಟಿಯಾಗಿ ಆ ಮರವನ್ನು ಅದಕ್ಕೆ ಉಪಯೋಗ ಮಾಡಿದ್ದೇನೆ. ಗುಡಚಾಮುಂಡಿಯ ಸತ್ಯವಾಗಿ ನಾನು ಇವತ್ತಿನವರೆಗೆ ಅದರಲ್ಲಿ ವ್ಯವಹಾರ ಮರದ್ದಾಗ್ಲಿ ಅನದ್ದಾಗ್ಲಿ ನಾನು ನನ್ನ ಆರಾಧ್ಯ ಶಕ್ತಿಯ ಆನೆಯಾಗಿ ನಾನು ಅದನ್ನು ಮಾಡಲಿಲ್ಲ. ಆ ಲೆಕ್ಕಾಚಾರ ನೋಡಿದ್ರೆ ನಿನ್ನೆ ಒಂದು ಫೋನ್ ಬಂತು ನನಗೆ, ಸೂರ್ಯ ಭಟ್ರು ಈ ರೀತಿಯಾಗಿ ಗೂಂಡಾಗಳನ್ನು ಬಿಟ್ಟು ಈ ರೀತಿ ಮಾಡುವುದಾದ್ರೆ ನಿನ್ನೆ ಒಂದು ಫೋನ್ ಬಂತು ನನಗೆ ನೀವು ಮಾತಾಡಿ, ನಾನು ದಾಖಲೆ ಇಲ್ಲದೆ ಮಾತಾಡುವುದಿಲ್ಲ. ಒಂದು ಕಡೆ 400 ವರ್ಷಗಳ ಹಿಂದಿನ ಪಂಚಲೋಹದ ಮೂರ್ತಿಯನ್ನು ಅದನ್ನು ಆ ಜಾಗಕ್ಕೆ ಕಲ್ಲಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಇವರು ಏನೋ ಮಾಡಿದ್ದಾರೆ. ಅದರ ಮುಂದಿನ ದಿನ ನಾನು ಹೇಳಿದ್ದೇನೆ, ಅದರ ಹಿಂದೆ ನಾನು ಅದನ್ನು ಖಂಡಿತವಾಗಿ ಅದನ್ನು ಹುಡುಕಿ ಅದರ ಬಗ್ಗೆ ಸೂಕ್ತವಾಗಿ ಇದು ಮಾಡೋಣ. ಈಗ ನಮ್ಮ ಹತ್ರ ದಾಖಲೆಗಳಿದ್ರೆ ನಾವು ಮಾತಾಡಬಾರ್ದು. ಇವತ್ತಿಗೂ ನೋಡಿ, ಇವರ ಮನೆಗೆ ನೀವು ನೋಡಿದ್ರೆ ಇವರ ಮನೆಯಲ್ಲಿ ಇವತ್ತು ನಿತ್ಯ ಪೂಜೆಗಳು ಮತ್ತೆ ಒಂದಷ್ಟು ಹೋಮಕುಂಡಗಳನ್ನ ನಾವು ಕಾಣಬಹುದು. ಈ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಒಂದು ಸಾನ್ನಿಧ್ಯ ಇರುವುದು ದೇವಸ್ಥಾನಗಳಲ್ಲಿ. ಯಾರದೋ ಮನೆಯಲ್ಲಿ ಇಂಥ ಹೋಮಕುಂಡಗಳನ್ನು ಹಾಕೊಂಡು ಹೋಮ ಮಾಡೋದು, ಪೂಜೆ ಮಾಡೋದು, ಮತ್ತೆ ಯಾರದೋ ಸಂತಿಯನ್ನು ಮಾಡೋದು, ಯಾರದ ಪಿಂಡವನ್ನು ಯಾರ ಮನೆಯಲ್ಲಿ ಬಿಡುವುದು, ಯಾರ ಪಿಂಡವನ್ನು ಯಾರ ಇದೆಲ್ಲ ಖಂಡಿತವಾಗಿ ಒಂದು ವ್ಯಾವಹಾರಿಕವಾದಂತಹ ಉದ್ದೇಶಗಳು. ಇಂಥ ತಪ್ಪುಗಳನ್ನ ನಾವು ಜೀವನದಲ್ಲಿ ಮಾಡಲಿಲ್ಲ. ನಾನೇನೋದಿಷ್ಟೇ, ಈಗ ಅವರವರ ಮನೆಯಲ್ಲಿ ಒಂದು ಸಾನ್ನಿಧ್ಯ ಇದೆ, ಒಂದು ಸಂಕಲ್ಪ ಇದೆ, ಒಂದು ಅನ್ನದಾನದಲ್ಲಿ ಒಂದು ಅದಕ್ಕೇನೋ ಫಲಗಳು ಸಿಗ್ತದೆ. ಹಾಗಾದ್ರೆ ಇವರೆಲ್ಲ ಮನೆಗಳಲ್ಲಿ ಈ ರೀತಿಯಾದಂತಹ ಒಂದು ವ್ಯಾಪಾರದ ದೃಷ್ಟಿಯಲ್ಲಿ ಇದನ್ನೆಲ್ಲ ಮಾಡ್ತಾ ಹೋಗ್ತಾರಂತಾದರೆ ಏನ್ ಮಾಡ್ಬೋದು? ಈ ದೃಷ್ಟಿಯಲ್ಲಿ ನಾವು ಈ ಸಮಾಜವನ್ನ, ಎಲ್ಲ ವರ್ಗಗಳನ್ನ, ಎಲ್ಲ ವಿಚಾರಗಳನ್ನ ನಾವು ಪ್ರೀತಿಸಿಕೊಂಡು ಬರ್ತಾ ಇದ್ದೇವೆ. ಅಭಿವೃದ್ಧಿಯ ಕಡೆ ಬಂದಾಗ ನಾನು ರಮಾನಾಥರಿಗೂ ಮತ